ಮೊಗವೀರ ಮಹಾಸಭಾದ ನೂತನ ಬಾಲವನ ನಿರ್ಮಾಣಕ್ಕಾಗಿ ಭೂಮಿ ಪೂಜಾ ಕಾರ್ಯಕ್ರಮ ನಡೆಯಿತು. ಬೋಳೂರು ಮೊಗವೀರ ಗ್ರಾಮ ಸಭಾವು ಸಾರ್ವಜನಿಕ ಬಾಲವನ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಫಲ್ಗುಣಿ ನದಿ ತೀರದ ಜಾಗದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಮೊಗವೀರ ಮಹಾಸಭಾದವರು ಬಾಲವನ ನಿರ್ಮಿಸಲು ಉದ್ದೇಶಿಸಿದ್ದು ಹೆಮ್ಮೆಯ ವಿಚಾರ. ಆದಷ್ಟು ಬೇಗ ಬಾಲವನ ನಿರ್ಮಿಸುವಂತಾಗಲಿ ಎಂದು ಹೇಳಿದರು. ನಮ್ಮ ಸುಲ್ತಾನ್ ಬತ್ತೇರಿಯ ಪರಿಸರದ ಈ ಬೋಳೂರು ವಠಾರದಲ್ಲಿ ಯಾವ ನಮ್ಮ ಪ್ರವಾಸಿಗಳು ಬರ್ತಾರೆ, ಆ ಪ್ರವಾಸಿಯವರಿಗೆ ಬೇಕಾದ ರೀತಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಒಂದು ಮೊಗವೀರ ಮಹಾಸಭಾದ ಕಡೆಯಿಂದ ಬಹಳಷ್ಟು ಕೆಲಸಗಳನ್ನು ಆಗ್ತಾ ಇದೆ, ಬಹಳಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಇಲ್ಲಿ ಬಂದಾಗ ಸಾರ್ವಜನಿಕರಿಗಿರ್ಬೋದು, ಇನ್ನಿತರ ಜನರಿಗೆ ಈ ಒಂದು ಪರಿಸರದಲ್ಲಿ ಒಂದು ಬಾಲವನವನ್ನು ನಿರ್ಮಿಸಬೇಕು. ಅದರ ಮುಖಾಂತರ ಬರುವಂಥ ಮಕ್ಕಳು ಮತ್ತು ಇನ್ನಿತರ ಜನರಿಗೆ ಸಾಯಂಕಾಲದ ಹೊತ್ತು ಸ್ವಲ್ಪ ಸಮಯವನ್ನು ಕಳೆಯುವಂಥ ದೃಷ್ಟಿಯಲ್ಲಿ ಭಾಳ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಇವತ್ತು ಅದಕ್ಕೆ ಶಂಕುಸ್ಥಾಪನೆಯನ್ನು ಶಾಸಕರಾದ ನನ್ನ ಕೈಯಿಂದ ಮೊಗವೀರ ಮಹಾಸಭಾ ಕಡೆಯಿಂದ ಹಾಕಿದ್ದಾರೆ. ಇದೇ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಭೂಷಣ್ ಹಾಗೂ ಗೀತಾ ಭರತ್ ಭೂಷಣ್ ದೊಡ್ಡಮನೆ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಗುರಿಕಾರರಾದ ದೇವಾನಂದ್, ಜಯರಾಜ್ ಅಮೀನ್, ಡಾಕ್ಟರ್ ಸೋಮಶೇಖರ್ ಮೆಂಡನ್, ತಾರನಾಥ್ ಪುತ್ರನ್, ಅಧ್ಯಕ್ಷರಾದ ರಾಜಶೇಖರ್ ಕರ್ಕೇರ, ದೇವದಾಸ್ ಬೋಳೂರು, ಉಷಾ ಕುಂದಾಪುರ, ಹೇಮಾ ದೇವಾನಂದ್, ಸುಧೀರ್ ಶಿಯನ್, ಕಾರ್ಯದರ್ಶಿ ಸುಭಾಷ್ ಕುಂದರ್, ಏಳುಪಟ್ನ ಅಧ್ಯಕ್ಷರಾದ ಯಶವಂತ್ ಮೆಂಡನ್, ಸೊಸೈಟಿಯ ಅಧ್ಯಕ್ಷರಾದ ಮಾಧವ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ ಎನ್ ವಿ4 ನ್ಯೂಸ್ 24/7 ಮಂಗಳೂರು.